ವಲ್ಲೆದ ಕೊಡಿ, ಒಳ್ಳೆದ ಕೊಡಿ, ವಲ್ಲೆ ಕೊಡಿ ಎಂಬುದು ಒಂದು ಕಾಡುಗುಡ್ಡೆಯ ಸಸ್ಯ. ತುಳುನಾಡಿನಲ್ಲಿ ಅಜ್ಜಿಮದ್ದಾಗಿ ಪ್ರಸಿದ್ಧ. ಗುಡ್ಡ ಕಾಡಿನಲ್ಲಿ ಮಳೆಗಾಲದಲ್ಲಿ ನೀರು ಹರಿದು ಹೋಗುವ ನೆಲೆಯ ಬದಿಗಳಲ್ಲಿ ಇದು ಬೆಳೆಯುತ್ತದೆ. ಇದನ್ನು ತುಳುವರು ಮನೆಮದ್ದಾಗಿ ಬಳಸುತ್ತಾರೆ. ಇದು ಪೊದೆಯಿಂದ ಇಣುಕುವ ಸಸ್ಯ. ಎಲೆಯು ವಲ್ಲಿಯ ಹೊಳಪನ್ನು ಹೊಂದಿರುತ್ತದೆ. ಅಲ್ಲದೆ ಕೊಡಿ ಎಲೆಯನ್ನು ಬಳಸುತ್ತಾರೆ. ಹಾಗಾಗಿ ಇದು ವಲ್ಲೆದ ಕೊಡಿ ಎನಿಸುತ್ತದೆ. 5 ಮೇಲುಗಡೆಯ ಎಲೆ, 10 ಕಾಳು ಮೆಣಸು, ಅರ್ಧ ಚಮಚ ಓಮವನ್ನು ನೀರಿನಲ್ಲಿ ಅರೆದು ಸೋಸಿದರೆ ಮದ್ದು ಸಿದ್ಧ. ಇನ್ನೊಂದು ವಿಧಾನದಲ್ಲಿ ಇವೇ ವಸ್ತುಗಳನ್ನು 10 ನಿಮಿಷ ಕುದಿಸಿ ಸೋಸಿಕೊಳ್ಳುತ್ತಾರೆ. ಹೊಟ್ಟೆ ನೋವು, ಹೊಟ್ಟೆ ಹುಳು, ದೇಹ ಶುದ್ಧಿಗೆ ಮಕ್ಕಳು ಮತ್ತು ದೊಡ್ಡವರು ಬಳಸುವ ಮದ್ದು ಇದು. VNR Gold.